ಪಿವಿ ಪ್ರದೀಪ್ ಕುಮಾರ್ ಪರಿಕಲ್ಪನೆಯಲ್ಲಿ ಬ್ಯಾಂಕ್ ಆಫ್ ಫಿಲಮ್ಸ್ ಅರ್ಪಿಸುವ ಬದಲಾಗದವರು ಜೀವನದಲ್ಲೇ ಬದಲಾಗುವರೆ ಕಿರುಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮವು ಮಂಗಳೂರಿನಲ್ಲಿ ನಡೆಯಿತು. ಇನ್ನು ಈ ಕಿರುಚಿತ್ರವು ವಿ4 ಸ್ಟ್ರೀಮ್ OTTಯಲ್ಲಿ ಅತಿ ಶೀಘ್ರದಲ್ಲೇ ಮೂಡಿಬರಲಿದೆ. ಮೂಡುಬಿದಿರೆಯ ಬ್ಯಾಂಕ್ ಆಫ್ ಫಿಲಮ್ಸ್ ಲಾಂಛನದಲ್ಲಿ ಪಿವಿ ಪ್ರದೀಪ್ ಕುಮಾರ್ ಅವರ ಪರಿಕಲ್ಪನೆಯಲ್ಲಿ ಸತೀಶ್ ಬಂಗೇರ ನಿರ್ಮಿಸಿದ ಬದಲಾಗದವರು ಕಿರು ಚಲನಚಿತ್ರದ ಟೀಸರ್ ಬಿಡುಗಡೆಗೊಂಡಿತು. ಆದರ್ಶ ಶಿಕ್ಷಕರೊಬ್ಬರ ನಿವೃತ್ತಿ ಬಳಿಕ ಬದುಕಿನ ಸುಖ ದುಃಖಗಳ ಚಿತ್ರಣವನ್ನ ಈ ಚಲನಚಿತ್ರದಲ್ಲಿ ನೋಡಬಹುದು. ಮಂಗಳೂರಿನ ಸುತ್ತಮುತ್ತ ಚಿತ್ರದ ಚಿತ್ರೀಕರಣ ನಡೆದಿದ್ದು, ಈ ಸಿನಿಮಾದಲ್ಲಿ ಸತೀಶ್ ಬಂಗೇರ, ಸೌಜನ್ಯ ಹೆಗ್ಡೆ, ವಿನೀತ್ ಮಳಲಿ, ಶ್ವೇತಾ ತಾರವಾಡ, ಕಾಸರಗೋಡು ಅಶೋಕ್ ಕುಮಾರ್, ಸುರೇಶ್ ನೆಗಳಗುಳಿ, ರೇಮಂಡ್ ಡಿಕುನ್ನ ಮೊದಲಾದವರು ಪಾತ್ರವರ್ಗದಲ್ಲಿ ಇದ್ದಾರೆ. ಭಗವಂತ ಮಾತ್ರ ಕೊನೆಗೆ ಯಾರಿಹರು ಇನ್ನು ನನಗೆ ಗುರುವೇ, ಭಗವಂತ ಮಾತ್ರ ಕೊನೆಗೆ ಜೀವಂತ ಹೆಣದ ರೀತಿ. ಇನ್ನು ಧರ್ಮದರ್ಶಿ ಹರಿಕೃಷ್ಣ ಪುನರೂರು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಂದು ಮಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹರಿಕೃಷ್ಣ ಪುನರೂರು ಅವರು ಪಾಲ್ಗೊಂಡು ಟೀಸರ್ ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು ಚಿತ್ರತಂಡಕ್ಕೆ ಶುಭ ಹಾರೈಸಿದ್ರು. ಇದೇ ವೇಳೆ ಸತೀಶ್ ಬಂಗೇರ ಅವರು ಮಾತನಾಡಿ ಕಿರುಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಕಾರ್ಯಕ್ರಮದ ಅಧ್ಯಕ್ಷರಾದ ಕಾಸಬಾದ ಮಾಜಿ ಅಧ್ಯಕ್ಷರು ಧರ್ಮದರ್ಶಿ ಹರಿಕೃಷ್ಣ ಪುನರೂರಿಗೆ ಅವರು ತನ್ನ ಈ ವಯಸ್ಸಿನಲ್ಲಿಯೂ ನಮಗೆ ಬೆನ್ನೆಲುಬಾಗಿ ಬಂದು ನಮ್ಮನ್ನು ಹುರಿದುಂಬಿಸ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇನ್ನು ಈ ಚಿತ್ರದ ನಿರ್ದೇಶಕರಾದ ಪಿವಿ ಪ್ರದೀಪ್ ಕುಮಾರ್ ಅವರಿಗೂ ಕೂಡ ಅವರು ತನ್ನ ಎಲ್ಲ ಸಮಯಗಳನ್ನು ಇದಕ್ಕೆ ವಿನಿಯೋಗಿಸಿ ಇಂಥ ಚಿತ್ರವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಈ ಸಂದರ್ಭ ಗಾಯಕಿ ಸಾಯಿ ಮಲ್ಲಿಕಾ, ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾದ ಡಾ ಸತೀಶ್ ಕುಮಾರ್ ಹೊಸಮಣಿ, ಗಾಯಕ ಗುರ್ರಾವ್, ಪಿಂಗಾರ ಪತ್ರಿಕೆಯ ರೇಮಂಡ್ ಡಿಕುನ್ನ ಹಾಗೂ ಚಿತ್ರತಂಡದ ಪ್ರಮುಖರು ಉಪಸ್ಥಿತರಿದ್ದರು. ಜಂಜಾಟದ ತೊಳಲಾಟದ ಸುತ್ತ ತಿರುಗುವ ಕಥೆಯನ್ನ ಪಿವಿ ಪ್ರದೀಪ್ ಕುಮಾರ್ ಪರಿಕಲ್ಪನೆಯಲ್ಲಿ ಬ್ಯಾಂಕ್ ಆಫ್ ಫಿಲಮ್ಸ್ ಅರ್ಪಿಸುವ ಬದಲಾಗದವರು ಜೀವನದಲ್ಲಿ ಬದಲಾಗುವರೆ ಚಿತ್ರ ಮಂಗಳೂರಿನ ಸುತ್ತಮುತ್ತ ಚಿತ್ರೀಕರಣ ನಡೆದಿದೆ. ಈ ಚಿತ್ರಕ್ಕೆ ತೋನ್ಸೆ ಪುಷ್ಕಳ ಕುಮಾರ್ ಸಂಗೀತವನ್ನ ನೀಡಿದ್ದಾರೆ. ಸಾಯಿ ಮಲ್ಲಿಕಾರವರ ಗಾಯನ ಗೀತೆಯನ್ನ ಕಟ್ಟತಿಲ ಗೋಪಾಲಕೃಷ್ಣ ಭಟ್ ರಚಿಸಿದ್ದಾರೆ. ಚಿತ್ರದ ಸಂಪೂರ್ಣ ಕೆಲಸವು ಮುಗಿದು ಇನ್ನೇನು ಚಿತ್ರವು ಬಿಡುಗಡೆಯ ಹಂತದಲ್ಲಿದೆ. ವಿ4 ಸ್ಟ್ರೀಮ್ನ OTTಯಲ್ಲಿ ಈ ಕಿರುಚಿತ್ರ ಬಿಡುಗಡೆಗೊಳ್ಳಲಿದೆ. ಯಾರಿಹರು ಇನ್ನು ನನಗೆ ಗುರುವೇ ಭಗವಂತ. ಶರಸಾದ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.